ಯುವವಾಹಿನಿ ವಿಟ್ಲ ಘಟಕದ ಉದ್ಘಾಟನಾ ಸಮಾರಂಭವು ವಿಟ್ಲ ಬ್ರಹ್ಮಶ್ರೀ ನಾರಾಯಣಗುರು ಸಭಾಭವನದಲ್ಲಿ ನಡೆಯಿತು. ಸಮಾರಂಭದ ಅಧ್ಯಕ್ಷತೆ ವಹಿಸಿ ಪದಗ್ರಹಣ ನಡೆಸಿದ ಕೇಂದ್ರ ಯುವವಾಹಿನಿ ಸಮಿತಿಯ ಅಧ್ಯಕ್ಷ ಡಾ. ರಾಜಾರಾಮ್ ಅವರು ಮಾತನಾಡಿ, ಬ್ರಹ್ಮಶ್ರೀ ನಾರಾಯಣಗುರುಗಳ ಸಂದೇಶಗಳು ಸಮಾಜದಲ್ಲಿ ಅರ್ಥಪೂರ್ಣವಾಗಿ ಆಚರಣೆಯಾಗಬೇಕು. ಸಮಾಜ ದೀನ ದುರ್ಬಲರನ್ನ ಗುರುತಿಸಿ ಮೇಲಕ್ಕೆತ್ತುವುದೇ ಬಿಲ್ಲವ ಸಂಘಟನೆಯ ಕಾರ್ಯವಾಗಬೇಕು. ಸಮಾಜ ಮುಖ್ಯವಾಹಿನಿಯಲ್ಲಿ ಎಲ್ಲರೊಂದಿಗೆ ಬಾಂಧವ್ಯ ಹೊಂದಿದಾಗ ಸಂಘಟನೆಯ ಘನತೆ ಹೆಚ್ಚುತ್ತಿದೆ ಎಂದು ಹೇಳಿದರು. ಗೌರವಾನ್ವಿತ ಒಂದು ಹುದ್ದೆ, ಗೌರವಾನ್ವಿತ ಸಮಾಜಗಳು ಬದುಕುವುದು ಅಲ್ಲಿಗೆ ಮೌಲ್ಯಾಧಾರಿತ ಶಿಕ್ಷಣ ಇದನ್ನು ಮಾತ್ರ ಸಾಧ್ಯ. ಇನಿ ಏನೇ ಸಮಾಜಗಳು ಮುಂದುವರಿದಿರುವುದರಿಂದ ಅಲ್ಲಿ ವಿದ್ಯೆಗೆ ಮಹತ್ವ ಕೊಡಬೇಕಾದ ಆಗ ಸಮಾಜಗಳು ಮುಂದುವರಿದರೆ ಇದು ಬಿಲ್ಲವ ಸಮಾಜದ ನಮ್ಮ ವಿದ್ಯೆಗೆ ಮಹತ್ವ ಕೊಡ್ತ, ಮೌಲ್ಯಾಧಾರಿತ ಶಿಕ್ಷಣಕ್ಕೆ ಮಹತ್ವ ಕೊಡ್ತ ಆಗ ಖಂಡಿತ ನಮ್ಮ ಮುಂದುವರಿಯ ಸಾಧ್ಯಗಳು. ಬ್ರಹ್ಮಶ್ರೀ ನಾರಾಯಣಗುರು ತತ್ವ ಪ್ರಕಾರ ವಿದ್ಯೆಯಿಂದ ಸಂಬಂಧರಾಗಿದೆ. ಆ ತತ್ವ ಪ್ರಕಾರ ಇನಿ ನಮ್ಮ ಮಹತ್ವ ವಿದ್ಯಾವಂತರಾಗಬೇಕು. ಜಾನಪದ ವಿದ್ವಾಂಸ ನವೀನ್ ಕುಮಾರ್ ಮರಿಕಿ ದಿಕ್ಸೂಚಿ ಭಾಷಣವನ್ನ ಮಾಡಿದ್ರು. ವಿಟ್ಲ ನೂತನ ಘಟಕವನ್ನ ವಿಟ್ಲ ಬಿಲ್ಲವ ಸಂಘದ ಅಧ್ಯಕ್ಷ ಹರೀಶ್ ಸಿಎಚ್ ಉದ್ಘಾಟಿಸಿದ್ರು. ಇದೇ ಸಂದರ್ಭದಲ್ಲಿ ಯಶವಂತ್ ನಿಟ್ಯಾ ನೇತೃತ್ವದ ಯುವ ವಾಹಿನಿಯ 36ನೇ ಘಟಕದ ಪದಗ್ರಹಣ ನಡೆಯಿತು. ದೇಶದ ಸೇನೆಯಲ್ಲಿ 32 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾದ ಕ್ಯಾಪ್ಟನ್ ದಾಸಪ್ಪ ಪೂಜಾರಿ ಮತ್ತು ಯೋಧ ದಯಾನಂದ್ ಪೂಜಾರಿ ಅವರನ್ನ ಗೌರವಿಸಲಾಯಿತು. ಚಂದ್ರಹಾಸ್ ಸುವರ್ಣ, ಸಂಜೀವ ಪೂಜಾರಿ ನಿಟ್ಯ, ಎಂ ಸಂಜೀವ ಪೂಜಾರಿ ಅವರನ್ನ ಸನ್ಮಾನಿಸಲಾಯಿತು. ಬಳಿಕ ವಿಟ್ಲ ಚಿಣ್ಣರ ಮನೆಯ ರಾಜೇಶ್ ವಿಟ್ಲ ನಿರ್ದೇಶನದಲ್ಲಿ ನೃತ್ಯ, ಸಂಗೀತಗಳನ್ನೊಳಗೊಂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರದರ್ಶನಗೊಂಡವು. ಮುಖ್ಯ ಅತಿಥಿಗಳಾಗಿ ಲಯನ್ಸ್ ಜಿಲ್ಲಾ ನಿಕಟಪೂರ್ವ ಗವರ್ನರ್ ಡಾ. ಗೀತಾ ಪ್ರಕಾಶ್, ದೈವಪಾತ್ರಿ ಫ್ಯಾಷನ್ ಕೊರಿಯೋಗ್ರಾಫರ್ ಸನೀತ್ ಪೂಜಾರಿ, ಮಂಗಳೂರು ಯುವವಾಹಿನಿ ಕೇಂದ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕುಮಾರ್ ಪಡ್ಪು, ಸಂಘಟನಾ ಕಾರ್ಯದರ್ಶಿ ಪ್ರಭಾಕರ್ ಸಾಲ್ಯಾನ್, ಪುತ್ತೂರು ಘಟಕದ ಅಧ್ಯಕ್ಷ ಅನೂಪ್ ಕುಮಾರ್, ವಿಟ್ಲ ಘಟಕದ ಅಧ್ಯಕ್ಷ ಯಶವಂತ್, ಕಾರ್ಯದರ್ಶಿ ಹರೀಶ್ಗೆ ಭಾಗವಹಿಸಿದ್ರು. ಈ ಕಾರ್ಯಕ್ರಮಕ್ಕೆ ಬ್ರಹ್ಮಶ್ರೀ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷ ಸಂಜು ಪೂಜಾರಿ ನಿಟ್ಯ ಶುಭ ಹಾರೈಸಿದ್ರು. ಯುವವಾಹಿನಿ ಪಂಪಿನಡುಕುಟ್ಟದ ಸಂದರ್ಭವು ಮುಂದೆ ಬಹುಶಃ 3 ವರ್ಷ ಪಿರಾಗಳು ಯುವವಾಹಿನಿ ಉಳ್ಳದ ಸಂದರ್ಭಗಳು ಟೌನ್ ಹಾಲ್ದ ಮನೆಟಿಲೆಪರಾದ ಏನ ತತ್ಪ್ರಥಮ ಸಲ ಗುರುತಿಸಾದ ಪಾಂಚಜನ್ಯ ಬಿರುದು ಕೊಡ್ತೀನಿ ಒಂದೇ ಯುವವಾಹಿನಿಗೆ ಇನ್ನಿದ್ದಕ್ಕೆ ನೋಟು ಆ ಪಾಂಚಜನ್ಯ ಬಿರುದುದ ನೆನಪು ಸಾವಿ ನೆನಪು ಆದವರೆಗೂ ಈ ಮಣ್ಣೆಟ್ಟು ಬರ್ತದ್ದು ಎನ್ನ ಹಿರಿಯ ಕೊಟ್ಟು ಓಲಗ ಒಡ್ಡ ಎನ್ನ ಕಂಡು ಚಿಂತಿದ್ ಬರ್ತದೆ. ದೇಕೆಂಡ ಎನ್ನ ಹಿರಿಯ ನಿರ್ಧಾರದ ಮಧ್ಯಳು ಇಂಚಿತ್ತಿನ ಅಮರ ಬಾಲ್ಯಗಳು ಈ ಮಿತ್ತರಣದಲ್ಲಿ ಒಲಗ ಮತ್ತದು ಅಗಲೆ ಸ್ಥಾನಮಾನ ಕೊಡ್ತಾರತ್ತೆ. ಅವು ಖಂಡಿತವಾದ ದೇವಿ ಬೈದಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮೆಚ್ಚೋಡ ಇಂಚಿನ ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.